1977ನೇ ಇಸ್ವಿ ಸಂದರ್ಭದಲ್ಲಿ ಇಂದಿರಾಜ ಮನೆತನದ ಪ್ರಭಾಕರ್ ನಾಯಕ್, ಕರ್ನಾಟಕದ ಬಾಲಭಾಸ್ಕರ ಗೌಡ, ಕೂಳೂರು ಶಾಂಭಟ್ರು, ಪಿಲಿಪ್ಪುಡೆ ನಾರಾಯಣಮಣಿ, ಹೀಗೆ 10 ಜನ ಸೇರಿಕೊಂಡು ಅಯ್ಯಪ್ಪ ಭಕ್ತ ಸಮಿತಿ ರಚನೆ ಮಾಡಿದರು. ಅದೇ ರೀತಿ 1977ರಲ್ಲಿ ಗೌರವಾನ್ವಿತ ಡಾಕ್ಟ್ರ್ ವೀರೇಂದ್ರ ಹೆಗಡೆಯವರು ಇಲ್ಲಿಗೆ ಪಾದಾರ್ಪಣೆ ಮಾಡಿ ಈ ಭಜನಾ ಮಂದಿರದ ಬಗ್ಗೆ, ಅವರು ಸ್ಥಳದಾನದ ಬಗ್ಗೆ ಅವರು ಘೋಷಣೆ ಮಾಡಿದರು. ಪ್ರಭಾಕರ್ ನಾಯರ ವಾಗ್ದಾನದಂತೆ ಅವರು ಘೋಷಣೆ ಮಾಡಿದರು. 45 ವರ್ಷಗಳ ಇತಿಹಾಸ ಇರುವ ಸುಳ್ಯಪದವು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಭರದ ಸಿದ್ಧತೆಗಳು ನಡೆಯುತ್ತಿದೆ. ಊರ ಪರವೂರ ಭಕ್ತರ ಸಹಕಾರದೊಂದಿಗೆ ಸುಮಾರು ರು 35 ಲಕ್ಷ ವೆಚ್ಚದಲ್ಲಿ ನೂತನ ಭಜನಾ ಮಂದಿರ ನಿರ್ಮಾಣಗೊಂಡಿದೆ. ಮಂದಿರದ ಗರ್ಭಗುಡಿ, ದೇವರ ಪೀಠ ಇದರ ಕೆಲಸಗಳು ಬಹುತೇಕ ಪೂರ್ಣಗೊಂಡಿದೆ. ಸುತ್ತಮುತ್ತ ಕೇರಳ ಗಡಿಯಲ್ಲಿ ಇರುವಂಥ ಈ ಭಜನಾ ಮಂದಿರವು ಸದನ ಬೇರೆ ಬೇರೆ ಕಾರ್ಮಿಕಕ್ಕೆ ಕಾರಣೀಭೂತವಾಗಿದೆ. ಈ ಭಜನಾ ಮಂದಿರದ ಮೂಲಕ ಸಾವಿರ ಅಯ್ಯಪ್ಪ ವೃತ್ತಧಾರಿಗಳು ಬಂದು ಇಲ್ಲಿ ನಾಮಸ್ಮರಣೆ ಮಾಡುವ ಮೂಲಕ ಅಯ್ಯಪ್ಪನ ಆ ಒಂದು ಸಾನ್ನಿಧ್ಯವನ್ನು ಇಲ್ಲಿ ನಾವು ನೋಡ ಬಯಸ್ತೇವೆ. ಎಲ್ಲವೇ ನನ್ನ ಆತ್ಮೀಯವಾಗಿ ನಾನು ಕೇಳುವುದು, ಒಂದು ಸಲ ಈ ಅಯ್ಯಪ್ಪ ಭಜನಾ ಮಂದಿಗೆ ನಿಮ್ಮ ದರ್ಶನ ಕೊಟ್ಟು ಆ ಅಯ್ಯಪ್ಪನ ರಸ್ತೆಯ ಉದ್ದಕ್ಕೂ ಕೇಸರಿ ತೋರಣಗಳಿಂದ ಶೃಂಗಾರಗೊಂಡ ಈ ಊರು ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಸಿದ್ಧವಾಗಿ ನಿಂತಿದೆ. ಸುಳ್ಯಪದವಿನ ಇತಿಹಾಸದಲ್ಲಿ 45 ವರ್ಷಗಳ ಹಿಂದಿನ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಈಗ ಪುನರುಜ್ಜೀವನಗೊಂಡು ನೂತನ ಮಂದಿರವಾಗಿ ರೂಪುಗೊಳ್ಳುತ್ತಾ ಇದೆ. ಈ ಸುಳ್ಯಪದವ ಪ್ರದೇಶದ ಆರಾಧನಾ ಕೇಂದ್ರವಾಗಿ ಎಲ್ಲರ ಜನಮನವನ್ನು ಗೆದ್ದಿರುವಂಥ ಒಂದು ಆರಾಧ್ಯ ದೇವರು ಶ್ರೀ ಅಯ್ಯಪ್ಪ ದೇವರು ಇಲ್ಲಿ ನೆಲೆಸಿರುವಂಥದ್ದು. ಸುಳ್ಯಪದವಿನ ಭಕ್ತಾದಿಗಳು 1977ರಲ್ಲಿ ಇಲ್ಲಿನ ಭಗವದ್ಭಕ್ತರೆಲ್ಲ ಸೇರಿ ಈ ಮಂದಿರವನ್ನು ಆರಂಭ ಮಾಡಿದರು. ಶ್ರೀ ಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಅವರ ದಿವ್ಯ ಹಸ್ತದಿಂದ ಇದನ್ನು ಉದ್ಘಾಟಿಸಿರುತ್ತಾರೆ. ದಿನಾಂಕ 27/12/2022ರಿಂದ ದಿನಾಂಕ 31/12/2022ರವರೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 29/12/2022ರಂದು ಕುಂಟಾರು ಶ್ರೀ ರವೀಶ್ ತಂತ್ರಿಗಳ ನೇತೃತ್ವದಲ್ಲಿ 12:18 ಮೀನಾ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಉಬ್ಬು ಛಾಯಾಚಿತ್ರದ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಸಂಜೆ 5ರಿಂದ ಜರುಗಲಿರುವ ಸಭಾ ಕಾರ್ಯಕ್ರಮದಲ್ಲಿ ಒಡಿಯೂರು ಗುರು ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀಧಾಮ ಮಾಣಿಲದ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಂಜೀವ ಮಠಂದೂರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮಂಜುನಾಥ್ ಭಂಡಾರಿ, ಶ್ರೀ ಹರೀಶ್ ಕುಮಾರ್ ಮತ್ತು ಇನ್ನಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮಂದಿರಕ್ಕೆ ಸ್ಥಳದಾನಿಗಳಾದ ಶ್ರೀ ಪ್ರಭಾಕರ್ ನಾಯಕ್ ಇಂದಾಜೆ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಡಿ ನಾಯಕ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು. ಪ್ರತಿಷ್ಠಾ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯಂತ್ ನಡುಬೈಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಭಾ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕುಂಟಾರು ಶ್ರೀ ವಾಸುದೇವ ತಂತ್ರಿಯವರ ಮಾರ್ಗದರ್ಶನದಲ್ಲಿ, ಕುಂಟಾರ್ನ ಶ್ರೀ ರವೀಶ್ ತಂತ್ರಿಯವರ ನಿರ್ದೇಶನ ಪ್ರಕಾರ ಈ ವೈದಿಕ ಕಾರ್ಯಕ್ರಮಗಳು 28 ತಾರೀಕಿನಿಂದ ನಡೀತದೆ. 27ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 27ನೇ ತಾರೀಕಿಗೆ ನಮ್ಮ ಈ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಈ ಮಂದಿರದಲ್ಲಿ ಸ್ಥಾಪನೆ ಆಗಲಿಕ್ಕೆ ಇರುವಂಥ ಅಯ್ಯಪ್ಪನ ಹಸನ್ಮುಖಿ ಮುದ್ರಾಧಾರಿಯಾದಂಥ ಅಯ್ಯಪ್ಪನ ಉಬ್ಬು ಚಿತ್ರವನ್ನು ನಮ್ಮ ಗ್ರಾಮದ ಕುತ್ಯಾಳ ಮಹಾವಿಷ್ಣು ದೇವರ ಸನ್ನಿಧಿಯಿಂದ
ಮೆರವಣಿಗೆ ತರುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅದರ ಜೊತೆಯಲ್ಲಿ ಹಸಿರುವಾಣಿ ಕಾರ್ಯಕ್ರಮ ಕೂಡ ಮೆರವಣಿಗೆ, ಹಸಿರುವಾಣಿಯ ಮೆರವಣಿಗೆ 27ನೇ ತಾರೀಕಿಗೆ ಅಯ್ಯಪ್ಪ ಸ್ವಾಮಿಯ ಉಬ್ಬು ಚಿತ್ರದ ಮೆರವಣಿಗೆ ಜೊತೆಯಲ್ಲಿ ಹಸಿರುವಾಣಿಯ ಇಲ್ಲಿಗೆ ಸಮರ್ಪಣೆಯಾಗಿ ಆ ನಂತರ ವೇದಿಕೆಯಲ್ಲಿ ಗೀತಾಪಾರಾಯಣ ಎಂಬಂಥ ಒಂದು ಕಾರ್ಯಕ್ರಮ ನಡೀತದೆ. ಅದಾದ ಬಳಿಕ ಮರು ದಿವಸ 28ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ 10 ಗಂಟೆಯಿಂದ 12 ಗಂಟೆವರೆಗೆ ಕುಣಿತ ಭಜನೆ ಈ ನಮ್ಮ ಭಜನಾ ಮಂದಿರದಲ್ಲಿ ನಡೀಲಿಕ್ಕಿದೆ. ಅದಾದ ಬಳಿಕ ಭೋಜನದ ಬಳಿಕ 2 ಗಂಟೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಯಕ್ಷ ಗಾನ ವೈಭವ ಎಂಬಂಥ ಕಾರ್ಯಕ್ರಮ 5 ಗಂಟೆವರೆಗೆ ನಡೀಲಿಕ್ಕಿದೆ. 5 ಗಂಟೆಯ ನಂತರ ಸತ್ಸಂಗ, ವಿಶೇಷವಾದಂಥ ಸತ್ಸಂಗ ಕಾರ್ಯಕ್ರಮ ನಡೀತದೆ. 5ರ ನಂತರ ಸಾಧಾರಣ ಸರಿಸುಮಾರು 8 ಗಂಟೆಯವರೆಗೆ ಕಾರ್ಯಕ್ರಮ ನಡೀತದೆ. ಅದರ ಜೊತೆಯಲ್ಲಿ ಕುಂಟಾರ್ನ ತಂತ್ರಿಯವರ ಆಗಮನವಾಗ್ತದೆ. ಅವರಿಗೆ ಪೂರ್ಣಕುಂಭ ಸ್ವಾಗತ ಮಾಡಿ ನಾವು ಈ ಮಂದಿರಕ್ಕೆ ನಾವು ಆಹ್ವಾನಿಸಲಿಕ್ಕಿದ್ದೇವೆ. 28ನೇ ತಾರೀಕಿಗೆ ವೈದಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಅದಾದ ಬಳಿಕ 29ನೇ ತಾರೀಕಿಗೆ ಬೆಳಗ್ಗೆ ವೈದಿಕ ಕಾರ್ಯಕ್ರಮದಲ್ಲಿ ಗಣಪತಿ ಹೋಮ ಇತ್ಯಾದಿ ಕಾರ್ಯಕ್ರಮಗಳು ನಡೆದು 10 ಗಂಟೆಯಿಂದ ರಾಮಕೃಷ್ಣ ಕಾಟೋಕೆಯವರ ಗಾನ ವೈಭವ ಭಜನಾಮೃತ ಎಂಬಂಥ ಕಾರ್ಯಕ್ರಮ ನಡೀತದೆ. ಅದಾದ ಬಳಿಕ 12 ಗಂಟೆ 18 ನಿಮಿಷ ಮೀನ ಲಗ್ನದಲ್ಲಿ ಈ ನಮ್ಮ ಸುಂದರವಾದ ಅಯ್ಯಪ್ಪನ ಮಂದಿರದಲ್ಲಿ ಅಯ್ಯಪ್ಪನ ಉಬ್ಬು ಚಿತ್ರದ ಪ್ರತಿಷ್ಠಾಪನೆಗೊಳ್ತದೆ. ಅದಾದ ಬಳಿಕ ಬಂದಂಥ ಭಕ್ತ ಮಹಾಶಯರಿಗೆ ಅನ್ನಪ್ರಸಾದ ಭೋಜನ ನಡೀತದೆ. ಆನಂತರ ಗಾನಾಮೃತ ಅಂತ ಎಂಬಂಥ ಒಂದು ಕಾರ್ಯಕ್ರಮ ನಡೀತದೆ. ಅದಾದ ಬಳಿಕ ಸಂಜೆ 5 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಒಡಿಯೂರು ಶ್ರೀಗಳು ಮತ್ತು ಮಾಣಿಲದ ಶ್ರೀಗಳು ಈ ಸಭಾ ಕಾರ್ಯಕ್ರಮವನ್ನು ಅಲಂಕರಿಸಲಿಕ್ಕಿದ್ದಾರೆ. ಹಾಗೆ ಅನೇಕ ಅತಿಥಿಗಳಾಗಿ ಗಣ್ಯರಾಗಿ ಬರಲಿಕ್ಕೆ ಆಗಮಿಸಲಿಕ್ಕಿದ್ದಾರೆ. ಆ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಈ ಅಯ್ಯಪ್ಪ ಭಜನಾ ಮಂದಿರಕ್ಕೆ ಸ್ಥಳದಾನಿಗಳಾದಂಥ ಇಂದಾಜೆ ಕುಟುಂಬದ ಮುಖ್ಯಸ್ಥರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಅದರ ಜೊತೆಯಲ್ಲಿ ನಾವು ಈ ಮಂದಿರದ ವಾಸ್ತು ತಜ್ಞರಾದಂಥ ರಮೇಶ್ ಕಾರಂತರನ್ನು, ಹಾಗೆ ದೈವಜ್ಞರನ್ನು, ಅದೇ ರೀತಿ ಇಲ್ಲಿ ಕಾಷ್ಟ ಕೆಲಸವನ್ನು ಮಾಡಿದಂಥ ಮರದ ಶಿಲ್ಪಿಗಳನ್ನು, ಹಾಗೆ ಇನ್ನಿತರ ಅನೇಕ ಇಲ್ಲಿ ಸೇವೆಯನ್ನು ಮಾಡಿದಂಥ ಮರದ ಕೆಲಸವಾಗಿರ್ಬೋದು ಅಥವಾ ಕಲ್ಲಿನ ಕೆಲಸವಾಗಿರ್ಬೋದು ಎಲ್ಲ ಕೆಲಸಗಳ ಮುಖ್ಯಸ್ಥರನ್ನು ಗೌರವಿಸುವಂಥ ಕೆಲಸ ನಾವು ಆ ಸಭಾ ಕಾರ್ಯಕ್ರಮಗಳಲ್ಲಿ ಮಾಡಲಿಕ್ಕಿದ್ದೇವೆ. ಅದಾದ ಬಳಿಕ ರಾತ್ರಿ 29ನೇ ತಾರೀಕಿನ ನಂತರ ರಾತ್ರಿ ತುಳು ಹಾಸ್ಯಮಯ ನಾಟಕ ಅಲೆ ಬುಡಿಯರಿಗೆ ಅಂತ ಹೇಳುವಂಥ ಒಂದು ತುಳು ಅಯ್ಯಪ್ಪ ಭಕ್ತ ವೃಂದದ ಪ್ರಾಯೋಜಕತ್ವದಲ್ಲಿ ಅಲೆ ಬುಡಿಯರಿಗೆ ಅಂತ ಹೇಳುವಂಥ ತುಳು ಹಾಸ್ಯಮಯ ನಾಟಕ 29ನೇ ತಾರೀಕಿಗೆ ನಡೀಲಿಕ್ಕಿದೆ. ಅದಾದ ಬಳಿಕ ಅಂದಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮರುದಿವಸ 30ನೇ ತಾರೀಕಿಗೆ ಬೆಳಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಅರ್ಧ ಏಕ ಭಜನೆ ವಿವಿಧ 12 ಭಜನಾ ತಂಡಗಳಿಂದ ನಡೀಲಿಕ್ಕಿದೆ. ಅದಾದ ಬಳಿಕ ಭಜನೆ ಮುಗಿದ ಬಳಿಕ ಭಜನಾ ಮಂಗಲೋತ್ಸವ, ವಿಶೇಷವಾಗಿ ನೂತನ ಭಜನಾ ಮಂದಿರ ಸ್ಥಾಪನೆಯಾದ ಹೊತ್ತಿನಲ್ಲಿ ದೀಪಾಲಂಕಾರ, ನಮ್ಮ ಅಯ್ಯಪ್ಪ ಸ್ವಾಮಿಗಳಿಂದ ಶರಣಘೋಷದೊಂದಿಗೆ ದೀಪಾಲಂಕಾರ ಸೇವೆ ನಡೀತದೆ. ಅದಾದ ಕೂಡಲೇ ಅಯ್ಯಪ್ಪ ಸ್ವಾಮಿಗಳ ವಿಶೇಷ ಪಾಲೆಕೊಂಬು ಮೆರವಣಿಗೆ, ಅಯ್ಯಪ್ಪನನ್ನು ಪ್ರಸನ್ನಗೊಳಿಸಲಿಕ್ಕೆ ಬೇಕಾಗಿ ಪಾಲೆಕೊಂಬು ಮೆರವಣಿಗೆ ಮತ್ತು ಹಾಗೆ ವೃತಾಧಾರಿಗಳಿಂದ ಅಯ್ಯಪ್ಪ ಸೇವೆಯಲ್ಲಿ ಅಪ್ಪ ಸೇವೆಯನ್ನು ನಡೆಸಲಿಕ್ಕಿದ್ದೇವೆ. ಅದಾದ ಬಳಿಕ ರಾತ್ರಿ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿಯವರಿಂದ ಯಕ್ಷಗಾನ ಬಯಲಾಟ ನಡೀತದೆ. ಯಕ್ಷಗಾನ ಬಯಲಾಟವು 31ನೇ ತಾರೀಕಿನಂದು ಬೆಳಗಾತ 5 ಗಂಟೆಗೆ ಯಕ್ಷಗಾನ ಬಯಲಾಟ ಮುಗಿತದೆ. ಅದಾದ ಬಳಿಕ ಮತ್ತು ಅಯ್ಯಪ್ಪ ಸ್ವಾಮಿಗಳ ವೃತಾಧಾರಿಗಳ ವಿಶೇಷ ಸೇವೆಯಾದಂಥ ಕೆಂಡೆ ಸೇವೆ ನಡೀಲಿಕ್ಕಿದೆ. ಬೆಳಗಾತ 31ನೇ ತಾರೀಕಿನಂದು ಬೆಳಗಿನ ಹೊತ್ತು 6 ಗಂಟೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಮುಗಿತದೆ. ಅಲ್ಲಿಂದ 27 ತಾರೀಕು 3 ಗಂಟೆಯಿಂದ 31 ತಾರೀಕು ಬೆಳಗ್ಗೆ 6 ಗಂಟೆಯವರೆಗೆ ಎಲ್ಲ ಕಾರ್ಯಕ್ರಮಕ್ಕೆ ಕೂಡ ಆತ್ಮೀಯ ಭಕ್ತಾದಿಗಳನ್ನು, ಊರಿನ ಪರ ಊರಿನ ಭಕ್ತರನ್ನು, ಕೊಡುಗೈ ದಾನಿಗಳನ್ನು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ಭಜನಾ ಮಂದಿರದ ನಿರ್ಮಾಣ ಆದ ಬಳಿಕ ನಾವು ಈಗಾಗಲೇ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಸಜ್ಜುಗೊಂಡಿದ್ದೆವು. ಕಾರಣಾಂತರಗಳಿಂದ ನಮ್ಮಿಂದ ಸಭಾಭವನದ ನಿರ್ಮಾಣ ಕಾರ್ಯ ವಿಳಂಬವಾಯಿತು. ಅದು ಈಗ ನಮ್ಮಿಂದ ನಡೆಸಲಿಕ್ಕಾಗಿಲ್ಲ. ಈಗ ಕೇವಲ ಅದರ 4 ಪಿಲ್ಲರ್ಗಳನ್ನು ಮತ್ತು
ವೇದಿಕೆಯನ್ನು ನಿರ್ಮಾಣ ಮಾಡಿ ಅದೇ ವೇದಿಕೆಯಲ್ಲಿ ನಾಡಿದ್ದು ನಮ್ಮದು ಕಾರ್ಯಕ್ರಮ ನಡೀತದೆ. ಆ ಸಭಾಭವನಕ್ಕೆ ಕೂಡ ನಿಮ್ಮೆಲ್ಲರ ಸಹಕಾರವನ್ನು, ಸಹಾಯ ಹಸ್ತವನ್ನು ಮತ್ತು ಎಲ್ಲ ಕೊಡುಗೈ ದಾನಿಗಳಿಂದ ಧನ ಸಹಾಯವನ್ನು ಕೂಡ ನಾವು ಯಾಚಿಸ್ತೇವೆ. ಡಿಸೆಂಬರ್ 30ರಂದು ಸಂಜೆ ಅಯ್ಯಪ್ಪ ವೃತ್ತಧಾರಿಗಳಿಂದ ಅಪ್ಪ ಸೇವೆ, ರಾತ್ರಿ ಕೆಂಡ ಸೇವೆ ನಡೆಯಲಿದೆ. ಈ ಮಹೋತ್ಸವಕ್ಕೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿಸಲು ಇದರ ಸದಸ್ಯರು ನಿರಂತರ ಶ್ರಮಿಸುತ್ತಿದ್ದಾರೆ.